2018 ಡಿಸೆಂಬರ್ 15ರಂದು ಮಲ್ಪೆ ಮತ್ತು ಉತ್ತರ ಕನ್ನಡದ ಒಟ್ಟು 7 ಮಂದಿ ಮೀನುಗಾರರೊಂದಿಗೆ ನಾಪತ್ತೆಯಾದ ಮಲ್ಪೆಯ ಸುವರ್ಣ ತ್ರಿಭುಜ ಬೋಟು ಅವಘಡದಲ್ಲಿ ಆಗಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ರಾಜ್ಯದ ಮೀನುಗಾರರಿಗೆ ಅನ್ಯಾಯ ಸಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರ್ಕೆಟಿಂಗ್ ಫೆಡರೇಷನ್ ಅಧ್ಯಕ್ಷ ಗಣಪತಿ ಮಾಂಗ್ರೆ ಆರೋಪಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, 1 ವರ್ಷ 8 ತಿಂಗಳ ಹಿಂದೆ ಇಡೀ ದೇಶದಲ್ಲಿ ಆತಂಕ ಸೃಷ್ಟಿಸಿದ್ದ ಮಲ್ಪೆಯ ಸುವರ್ಣ ತ್ರಿಭುಜ ಪ್ರಕರಣದಲ್ಲಿ ನಾಪತ್ತೆಯಾದ ಕರಾವಳಿ ಜಿಲ್ಲೆಗಳ 7 ಮಂದಿ ಬಡ ಮೀನುಗಾರರಿಗೆ ನ್ಯಾಯ ದೊರಕಿದೆಯೇ ಎಂದು ಅವರನ್ನ ಪ್ರಶ್ನಿಸಿದಾಗ ಮೇಲಿನಂತೆ ಉತ್ತರಿಸಿದ್ರು. 7 ಮಂದಿ ಮೀನುಗಾರರೊಂದಿಗೆ ಡಿಸೆಂಬರ್ 13ರಂದು ಆಳಸಮುದ್ರ ಮೀನುಗಾರಿಕೆಗೆ ತೆರಳಿ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ತೀರದಲ್ಲಿ ಡಿಸೆಂಬರ್ 15ರ ಮಧ್ಯರಾತ್ರಿ ನಂತರ ಹಠಾತ್ತನೆ ಹೊರಗಿನ ಎಲ್ಲಾ ಸಂಪರ್ಕ ಕಡಿದುಕೊಂಡ ಸುವರ್ಣ ತ್ರಿಭುಜ ಬೋಟಿನ ಅವಘಡದಲ್ಲಿ ನೌಕಾಪಡೆಯನ್ನ ರಕ್ಷಿಸುವ ಉದ್ದೇಶದಿಂದ ಪ್ರಕರಣದ ಸತ್ಯವನ್ನ ಮುಚ್ಚಿಡಲಾಗಿದೆ ಎಂದ ಅವರು, ನೌಕಾಪಡೆಯ ಕೆಲವು ಅಧಿಕಾರಿಗಳು ಸತ್ಯ ಹೇಳಲು ಕೊನೆಯ ಕ್ಷಣದಲ್ಲಿ ಹಿಂಜರಿದರು ಎಂದರು. ಬೋಟ್ ಅವಘಡಕ್ಕೆ ಯಾರು ಕಾರಣ ಹಾಗೂ ಮೀನುಗಾರರ ನಾಪತ್ತೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೆಂಬುದು ಎಲ್ಲರಿಗೂ ಗೊತ್ತಿದೆ. ಈ ಅವಘಡ ಮಾಡಿರುವುದನ್ನು ಒಪ್ಪಿಕೊಂಡ್ರೆ 7 ಮಂದಿ ಮೀನುಗಾರರ ರಕ್ಷಣೆ ಮಾಡಲು ಸಾಧ್ಯವಾಗದೇ ಇರುವವರು ದೇಶದ ರಕ್ಷಣೆ ಹೇಗೆ ಮಾಡುತ್ತಾರೆ ಎಂಬ ಪ್ರಶ್ನೆಗೆ ಅಂಜಿ ಸತ್ಯ ಒಪ್ಪಿಕೊಳ್ಳಲು ಹಿಂಜರಿಯುತ್ತಿದ್ದಾರೆ ಎಂದ ಗಣಪತಿ ಮಾಂಗ್ರೆ ಅವರು, ನೌಕಾಪಡೆ ತಾವು ಅವಘಡಕ್ಕೆ ಕಾರಣ ಎಂಬುದನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದೆ ಎಂದು ಹೇಳಿದರು. ಇವತ್ತು ಸುವರ್ಣ ತ್ರಿಭುಜ ಅನೇಕ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಈ ದೇಶ ತಂತ್ರಜ್ಞಾನದಲ್ಲಿ ಇವತ್ತು ನಮ್ಮ ಮೋದಿಯವರು ನಾವು ತಿಳಿದುಕೊಂಡಾಗ ತಂತ್ರಜ್ಞಾನ ಇವತ್ತು ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. ತಂತ್ರಜ್ಞಾನ ಎರಡು ನಿಮಿಷದಲ್ಲಿ ಆ ಬೋಟಿ ಎಲ್ಲಿದೆ ಎಂಬುದನ್ನು ತಿಳ್ಕೊಳ್ಳುವ ಶಕ್ತಿ ಕೂಡ ನಮ್ಮ ರಾಜ್ಯ ಸರ್ಕಾರ ರಾಷ್ಟ್ರ ಇವತ್ತು ಕೂಡ ನಮ್ಮ ದೇಶಕ್ಕೆ ಗೊತ್ತಿದೆ. ಆದರೆ ಅದು ಉಳ್ಳೆಯಲ್ಲಿ ಅದಕ್ಕೊಂದು ಕಾರಣ ಇದೆ. ಇವತ್ತು ಹೇಳುವುದಿಲ್ಲ, ಅದು ರಾಜಕೀಯ ಅಲ್ಲ. ಆದರೆ ಯಾವ ಸರ್ಕಾರ ಬರಲಿ, ಅದು ಮೀನುಗಾರರ ಬದುಕಿಗಾಗಿ ಆ ಸುವರ್ಣ ತ್ರಿಭುಜ ಏನಿದೆ, ಆ ಸುವರ್ಣ ತ್ರಿಭುಜ ಕಾರಣ ಏನು, ಅದು ಉಳಿಲಿಕ್ಕೆ ಯಾರು ಕಾರಣ ಅದು ನಮಗೆ. ಆದರೆ ನಿಮ್ಗೆ ಗೊತ್ತಿರುವಂತೆ ಇವತ್ತು ಮೀನುಗಾರರ ಒಂದು ಏನು ಸಾವಿದೆ, ಅವ್ರದ್ದು ಏನು ಸಾವಿನ ಕೂಗು ಇವತ್ತು ಸಮುದ್ರದಲ್ಲೇ ಹೋಗ್ತಾ ಇದ್ದಾರೆ. ನಾವು ಕೈ ಮುಂದೆ ಹೇಳಿದ್ವಿ, ನಾವು ಜಿಲ್ಲಾಧಿಕಾರಿಗಳು ಬಂದಿರೋ ಸಚಿವರಿಗೂ ಕೂಡ ಹೇಳಿದ್ವಿ.